ಆಕೃತಿಯನ್ನು ನಾನು ತಿಳಿದಿದ್ದೇನೆ. ಅಂತರಂಗದಲ್ಲಿ ತಳ್ಳವಗಲ್ಲದೆ ಕಳಿಸುಗಳು. ಏನು ಮಾಡ್ತಿದ್ದಾರೆ?
ಒಳಗೆ ಮೋಗರ ಸಹಿತ ಬಗೆದಾಗ ಪಾಂಡವರಿಗೆ ಅದೃಷ್ಟ ಅಂತ ಹೇಳಿದ್ರೆ ಈಗ ಕುಸಲಾಯಿಸ್ತಾ ಇದೆ. ಯಾಕಪ್ಪ? ಮಗನೇ, ಹಾ, ನೀನಾದ್ರೂ ಇದ್ದೀಯಲ್ಲ, ಯಾರು ಇಲ್ಲದಲ್ಲಿ ನೀನು ಉಂಟಲ್ಲ, ಹಾ, ನಿನ್ನ ಸ್ಥಾನ ಈಗ ಹಿಡಿದು ಬಂದಿದೆ. ಹಾ, ಯಾಕೆ ಚಕ್ರವ್ಯೂಹವನ್ನು ಹೋಗುವುದಕ್ಕೆ ಪಾಂಡವರಲ್ಲಿ ಹಾ. ನೀನಾದ್ರೂ ಇದ್ದೀಯಲ್ಲ. ಹ್ಮ್, ಮಗನೇ, ಹಾ, ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿದ್ದೇನೆ, ಹಿಗ್ಗುತ್ತಾ ಇದ್ದೇನೆ. ಇದು ರಣದಲ್ಲಿ ವಿಜಯಿಯಾಗಿ ಬಾ ಮಗನೇ, ಹೊಂಬಟರಲ್ಲಿ ಬೀಳ್ಯವನ್ನಿಟ್ಟಿದ್ದೇನೆ. ಏನು ಚಿಂತೆ ಮಾಡಬೇಡಿ. ಜಯ ಸಿರಿಯನ್ನು ಎಳೆದುಕೊಂಡು ನಾನು ಬರ್ತೇನೆ ಅಪ್ಪನಿಗೆ. ನಿಮ್ಮ ಹಿಂದೆ ದಯಾನಂದ ಇದ್ದಾನೆ. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಆದರೆ ಹೋಗುವುದೇ ಖಂಡಿತವಾಗಿಯೂ ಸರಿಯಲ್ಲ. ಹೇಳಬೇಕಾದವರಲ್ಲಿ ಹೇಳಬೇಕಲ್ಲವೇ? ಜನನಿಗರು ಹರೇ ಸರಿಯಾಗುತ್ತದೆ. ಆನಂದ ಜನನಿ ಅದಗೀಗ ಹೋಗುವೆ. ಒದಗಿ ನೀವು ನೇಮವನ್ನು ಪಡೆಯುತ್ತ ಒದಗಿ ನೀವು ನೇಮವನ್ನು ಪಡೆಯುತ್ತ ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ರಣಕ್ಷೇತ್ರಕ್ಕೆ ಹೋಗುವಂತಹ ಶುಭ ಸಮಯವಿದು. ಈ ಸಮಯದಲ್ಲಿ ಅಮ್ಮನಲ್ಲಿ ಒಂದು ಮಾತನ್ನು ಹೇಳದೇ ಹೋದರೆ ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾರೆ, ಕಣ್ಣೀರನ್ನು ಸುರಿಸುತ್ತಾರೆ. ಅವರ ಕಣ್ಣೀರೇ ನನಗೆ ಶಾಪವಾಗಿ ಪರಿಣಮಿಸಪಡುತ್ತದೆ. ನವ ಮಾಸ ತನ್ನ ಉದರದಲ್ಲಿ ಹೊತ್ತು ದಶಮಾಸದಲ್ಲಿ ಈ ಪ್ರಪಂಚದ ಬೆಳಕನ್ನು ಕಾಣಿಸಿದವಳು ನನ್ನಮ್ಮ ಮಹಾತಾಯಿ. ಆಕೆ ರಣಕ್ಷೇತ್ರಕ್ಕೆ ಯುದ್ಧಕ್ಕಾಗಿ ಹೋಗುವಂತಹ ವೀರನಿಗೆ ದೇಹಕ್ಕೆ ಕವಚ ಮುಖ್ಯ. ಆದರೆ ತಾಯಿಯ ಆಶೀರ್ವಾದ ಎನ್ನುವಂತಹ ಕವಚಕ್ಕಿಂತ ದೊಡ್ಡದಾದ ಕವಚ ಇನ್ನೊಂದಿನಿಲ್ಲ. ಅದಕ್ಕಾಗಿ ಪಡೆಯುವುದಕ್ಕಾಗಿ ನೇರವಾಗಿ ಅಮ್ಮನ ಬಳಿಗೆ ಹೋಗ್ತೇನೆ. ನಳಿನ ಮುಖಿ ಸೋಬತ್ರೆ ಬಂದಳು ನಳಿನ ಮುಖಿ ಸೋಬತ್ರೆ
ಹೊರಟು ನಿಂತಿದ್ದಾನೆ. ಚಕ್ರವ್ಯೂಹದ ನಿಜ ವಿಚಾರವನ್ನು ಆತ ಗೊತ್ತಿಲ್ಲ. ವಿಚಾರ ಹೇಳಬೇಕಾದ್ದು ನನ್ನ ಕರ್ತವ್ಯ. ಹೊರಟು ನಿಂತವನು ಹಿಂದಕ್ಕೆ ಸರಿಯೋನು ಅಲ್ಲ, ಹಠವಾದಿ, ಛಲವಾದಿ. ಖಂಡಿತವಾಗಿ ರಣಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಆದ್ರೆ ಆತನನ್ನು ತಡೆಯಬೇಕು. ಯಾಕೆ? ನನ್ನ ಅಂತರಾಳ ನುಡಿತಾ ಇದೆ, ಸುಭದ್ರೆ ನಿನ್ನ ಮಗನ ನಿನ್ನ ರಣಕ್ಷೇತ್ರಕ್ಕೆ ಕೊಡಬೇಡ 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 ಎನ್ನುವುದಾಗಿ. ಇಲ್ಲೇ ನಿಂತು ನಾನು ಕಾಲು ವ್ಯರ್ಥ ಮಾಡಿದೆಂದಾದರೆ ಆತ ರಣಕ್ಷೇತ್ರವನ್ನು ಖಂಡಿತ ಸೇರ್ತಾನೆ. ತಡೆಯಬೇಕು. ಅತಿ ಶೀಘ್ರಗತಿಯಲ್ಲಿ ಆತನ ಎದುರಿಗೆ ನಾನು ಹೋಗ್ತಿದ್ದೇನೆ. ಗಮನ ಬಾಲ ತುಶೀಲ ಎತ್ತ ಗಮನ ಬಾಲ
ತಿಳಿಯಲೇಬೇಕು. ಆಹಾ. ವಿಷಯ ತಿಳಿದಿಲ್ವೇ ತಾಯಿ? ಇಲ್ಲ ಮಗನೇ. ಧರೆಗಾಗಿ ಧರ್ಮದ ರಕ್ಷಣೆಗಾಗಿ ಹಾ. ನಮಗೂ ಕೌರವರಿಗೂ ಯುದ್ಧ ನಡೆದ ವಿಚಾರ ನೀನು ಕೂಡ ತಿಳಿದವಳು ತಾನೇ? ಅರಿತಿದ್ದೇನೆ. 11 ಅಕ್ಷೋಹಿಣಿ ಸೇನೆಯ ಸಹಿತ ಮುತ್ತಜ್ಜನಾದಂತಹ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ಹಾ. ಯುದ್ಧವನ್ನು ತೊಡಗಿದ್ದಾರೆ. ಹೌದಪ್ಪ. 12 ದಿನಗಳು ಕಳೆದು ಹೋಗಿದೆ. ಈಗ ಇಂದು 13ನೆಯ ದಿನ. ಸತ್ಯ. ಭೀಷ್ಮಾಚಾರ್ಯ ಕಾಲಾನಂತರದ ಮೇಲೆ ಹಾ. ಸೇನಾಧಿಪತ್ಯವನ್ನು ಕೊಟ್ಟದ್ದು ಯಾರಿಗೂ ಗೊತ್ತೇ? ಯಾರಿಗೆ? ಶಾಪಾದಪಿ ಶರಾದಪಿ ಎಂಬ ನೆಗಳಿಕೆಗೆ ಪಾತ್ರನಾದಂತಹ ಹಾ. ಉಭಯ ಕುಲ ಬಿಲ್ಲವಚಾರದಂತಹ ಹಾ. ಗುರುಗಳಾದ ದ್ರೋಣಾಚಾರ್ಯರಿಗೆ ಹೌದು. ಈ ಹೊತ್ತು ಹಾ. ಅವರು ಏನು ಮಾಡಿದ್ದಾರೆ ಗೊತ್ತೇ? ಏನು ಮಾಡಿದ್ದಾರೆ? ಅಮ್ಮ ಚಕ್ಕ Oh
ಕೊಟ್ಟಿದ್ದಾರೆ. ಸಾಮಾನ್ಯರಿಗೆ ಒಳ ಹೋಗುವುದಕ್ಕೆ ಕಷ್ಟಕರವಾದಂತೆ ಹೂವಂತೆ ಈ ವಿಚಾರವನ್ನು ತಿಳಿದಂತಹ ದೊಡ್ಡಪ್ಪ ಧರ್ಮರಾಯ ಮಹಾಪ್ರಭುಗಳು ಚಿಂತಿಸುತ್ತಾ ಇದ್ರು. ಸಿಂಹದ ಮರ್ಯಾದೆ ಅವರ ಬಳಿಗೆ ಹೋಗಿ ಅಪ್ಪಣೆಯನ್ನು ಪಡೆದು ನಿನ್ನಲ್ಲಿಗೆ ಬಂದಿದ್ದೇನೆ. ಯಾಕೆ ಗೊತ್ತೇ? ನೀನೊಂದು ಕಾರ್ಯವನ್ನು ಮಾಡಬೇಕು ತಾಯಿ.
ಹಾಗಾಗಿ ನೀನು ರಣಕ್ಷೇತ್ರಕ್ಕೆ ಹೋದವರಿದ್ದೀಯ, ಯುದ್ಧವನ್ನು ಮಾಡಿದವರಿದ್ದೀಯ. ಭಾರತ ರತ್ನ ಎನ್ನುವಂತಹ ಬಿರುದನ್ನು ಪಡೆದವನಾಗಿದ್ದೇನೆ. ಆ ಸಮಯದಲ್ಲಿ ಕಳುಹಿ ಕೊಟ್ಟವಳು ನಾನು. ಮತ್ತೆ ಈ ಸಮಯದಲ್ಲಿ ಯಾಕೆ ಹಿಂಜರಿತಾ ಇದ್ದೀಯ? ಕಂದ, ಏಕೆ ಆ ಭೀಷ್ಮಾಚಾರ್ಯರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವರಿಗೆ ಸಮಾನ ನಿಲ್ಲಿಸಿದವರು ನೀನು. ಆ ಸಂದರ್ಭದಲ್ಲಿ ನಿನಗೆ ಭಾರತ ರತ್ನ ಎನ್ನುವಂತಹ ಪ್ರಶಸ್ತಿ ಸಂತೋಷ ಅಲ್ಲೇ ತಾಯಿ. ಆ ಸಮಯದಲ್ಲಿ ನಾನು ಸಂತೋಷ ಪಟ್ಟಿದ್ದೇನೆ, ನಿನ್ನನ್ನು ಹುರಿದುಂಬಿಸಿದವಳಿದ್ದೇನೆ. ಈ ಸಮಯದಲ್ಲಿ ಹೇಳುತ್ತಾ ಇದ್ದೀಯ ರಾಮಜನಕನ ರಕ್ಷಣೆ ನಮ್ಮ ಮೇಲೆ ಇದೆ, ಖಂಡಿತ ರಕ್ಷಿಸುತ್ತ. ಈ ಸಮಯದಲ್ಲಿ ಆತನ ರಕ್ಷಣೆ ಇದೆ ಎನ್ನುವುದಾಗಿ ಭಾವಿಸಿಕೊಂಡಿದ್ದೀಯ. ಆದ್ರೆ ಅವನು ಇಲ್ಲ ಹೆಚ್ಚೇಕೆ ನಿಮ್ಮ ತಂದೆ ಕೂಡ ಇಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನಗೆ ಯಾತಕ್ಕೆ ಈ ರೀತಿಯಾದಂತಹ ಬುದ್ಧಿ ಬಂತು? ಆ ಸೇನೆಯಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ? ಯಾರಿದ್ದಾರೆ? ಆ ಕರ್ನಾದಿ ಸುಭಟರಿದ್ದಾರೆ.
ಆಮೇಲೆ ಅಮ್ಮ ಈ ರೀತಿಯ ಯೋಚನೆಗಳನ್ನು ಬಿಟ್ಟು ಬಿಡಿ. ಅಳಿಯುವುದು ಕುಡಿಯುವುದು ಪುಣ್ಯವಶವಮ್ಮ. ಬಿಡು ಚಿಂತೆ. ನನಗೊಂದು ಅಪ್ಪಣೆ ಕೊಡ ಅಮ್ಮ. ಹೋಗ್ಲೇಬೇಕು. ಛಲಬದ್ಧನಾಗಿ ನಿಂತೆ. ನನ್ನ ಮಾತು ಇಲ್ಲಿಗೆ ಪಥ್ಯವಾಗುತ್ತಾ ಇಲ್ವಲ್ಲ? ಏನಮ್ಮ?
ತಾನೇ ಪ್ರಥಮ ವಿರೋಧಿ. ಹೌದಪ್ಪ. ಕಂದ, ಅಮ್ಮ ನನ್ನ ಸಾಮರ್ಥ್ಯವನ್ನು ತೋರಿಸಬೇಕು, ಹಾ. ಶತ್ರುಗಳನ್ನು ನಾಶ ಮಾಡಬೇಕು ಹಾ. ಎನ್ನುವಂತ ಆಸೆ ನಿರಿಸಿಕೊಂಡು ರಣಕ್ಷೇತ್ರಕ್ಕೆ ಹೊರಟು ನಿಂತವನು ನೀನು ತಾನೇ. ಈ ಸಮಯದಲ್ಲಿ ನಿನ್ನನ್ನು ತಡೆಯುತ್ತಿರುವಳು ನಿನ್ನ ತಾಯಿ ಮಗನೇ. ಆದ್ದರಿಂದ ನಿನ್ನ ಪಾಲಿಗೆ ನಾನೇ ಶತ್ರುವಲ್ಲೇ. ಮಗನೇ, ಇದು ಕಟಾರಿ ಕಠಾರಿ ತಾನೆ. ಇದು ಯಾಕೆ? ಶತ್ರುಗಳ ತಲೆಯನ್ನು ಕಡಿಯುವುದಕ್ಕೆ ಬೇಕಾಗಿ. ಹೌದು ತಾನೆ. ಹಾ. ನೀನು ರಣಕ್ಷೇತ್ರಕ್ಕೆ ಹೊರಟು ನಿಂತಿದ್ದೀಯಾ. ಹಾ. ಮೊದಲು ಈ ಅರಮನೆಯ ಹೊರಟುವಂತ ಸಮಯದಲ್ಲಿ ನಿನ್ನ ಪಾಲಿಗೆ ಶತ್ರು ನಾನೇ. ಆ ಶತ್ರುವಾದ ನನ್ನ ತಲೆಯನ್ನೇ ಕಡಿದು ಹೋಗು ಮಗನೇ, ಕಡಿದು ಹೋಗು. ಯಾಕಮ್ಮ ಈ ರೀತಿ? ಇನ್ನೊಮ್ಮೆ ಇಂತಹ ಮಾತುಗಳನ್ನ ಆಡಬೇಡ ತಾಯೇ. ತಡೆಯುತ್ತಾ ಇದ್ದೀಯ ಅಮ್ಮ. ನಿನ್ನ ಮನಸ್ಸಿನ ನೋವೇನೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅಮ್ಮ. ಏನಮ್ಮ ಇದು? ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ, ತಡೆಯುತ್ತಾ ಇದ್ದೀಯ, ಈ ರೀತಿಯಲ್ಲಿ ಮರುಗುತ್ತಾ ಇದ್ದೀಯ. ಯಾಕಮ್ಮ ಈ ರೀತಿ ಚಿಂತೆ? ರೂಢಿಯಲ್ಲಿ ಒಂದು ಮಾತಿದೆ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿನ ನಡಕ, ಅಡಿಗಡಿಗೆ ಅಶ್ವಮೇಧದ ಫಲ. ನನಗೆ ಬೇಕಾದ್ದು ಅದೇ ತಾಯಿ. ಆದ್ರೆ ಒಮ್ಮೆ ಯೋಚಿಸಿ ನೋಡು, ನಾವು ಹುಟ್ಟಿದ ವಂಶ ಯಾವುದೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊ. ಪವಿತ್ರವಾದ ಪಾರ್ಥಿವ ವಂಶದಲ್ಲಿ ಹುಟ್ಟಿಕೊಂಡವರು ನಾವು. ಅಂತಹ ವಂಶದಲ್ಲಿ ಹುಟ್ಟಿ ಒದಗಿ ಬಂದಂತಹ ಸಮಸ್ಯೆಗೆ ಎದುರಾಗಿ ಮುಂದುವರಿಯಬೇಕಾದ್ದು ಕ್ಷತ್ರಿಯನಾದವನ ಕರ್ತವ್ಯ. ಯುದ್ಧದಲ್ಲಿ ಗೆದ್ದರೆ ಧರಾಂಗನೆಯ ಸಾನ್ನಿಧ್ಯ, ವೀರ ಮರಣವನ್ನು ಪಡೆದರೆ ದುರಾಂಗನೆಯ ಸಾನ್ನಿಧ್ಯ. ಈ ಹೊತ್ತು ಯುದ್ಧಕ್ಕೆ ಹೋಗದೆ ಮನೆಯಲ್ಲಿ ಕುಳಿತೆ ಎಂದಾದರೆ ಕೀರ್ತಿ ಬರುವುದಕ್ಕೆ ಉಂಟೆ ತಾಯಿ. ಅಮ್ಮ, ನೀನೇ ಯೋಚಿಸಮ್ಮ. ವೀರ ಪಾರ್ಥನ ಬಡಗೆಯಾಗಿ ಯೋಚಿಸು. ಬೇಡ, ಕರ್ಮಾಧ್ಯಕ್ಷನಾದ ಆದಂತಹ ಭಗವಂತ ಶ್ರೀಕೃಷ್ಣನ ತಂಗಿಯಾಗಿ ಒಮ್ಮೆ ಯೋಚಿಸು. ನೋಡಮ್ಮ, ಮುಂದೆ
ಅದೆಷ್ಟೋ ಮಂದಿ ತನ್ನ ಪ್ರಾಣದ ಹಂಗು ತೊರೆದು ಹೋರಾಟವನ್ನು ಮಾಡುತ್ತಾ ಇದ್ದಾರೆ. ಅವರ ಅಳಿವಿನಿಂದಾಗಿ ಅದೆಷ್ಟೋ ಹೆಣ್ಮಕ್ಕಳು ವಿಧವೆಯಾಗಿದ್ದಾರೆ. ಎಷ್ಟೋ ಮಂದಿ ಮಕ್ಕಳು ಅನಾಥರಾಗಿದ್ದಾರೆ. ಎಷ್ಟೋ ಮಂದಿ ಸಹೋದರಿಯರು ಸಹೋದರರನ್ನು ಅಗಲಿದ್ದಾರೆ. ಅವರೆಲ್ಲ ಹೋರಾಟ ಮಾಡಿದ್ದಾರೆ. ಯಾಕೆ? ಅವರಿಗಾಗಿ ಅಲ್ಲ, ನಮಗಾಗಿ, ನಮ್ಮ ಈ ಪಾಂಡವ ಮನದ ಮರ್ಯಾದೆಯನ್ನು ಉಳಿಸೋಕೆ ಬೇಕಾಗಿ. ಈ ಹೊತ್ತು ಅವರ ಆ ಫಲವನ್ನು ಉಣ್ಣಲು ನಾನು ಮಾತ್ರ ಯುದ್ಧಕ್ಕೆ ಹೋಗಬಾರದು. ಇಲ್ಲಮ್ಮ, ಯುದ್ಧಕ್ಕೆ ಹೋಗುತ್ತೇನೆ ಎಂದು ಒಂದು ಅಡಿಯನ್ನು ಮುಂದೆ ಇಟ್ಟಾಗಿದೆ. ಮುಂದೆ ಇಟ್ಟಂತ ಅಡಿಯನ್ನು ಯಾವತ್ತೂ ಹಿಂದೆ ತೆಗೆಯುವ ಅಭಿಮನ್ಯವಲ್ಲ. ಅಮ್ಮ, ಒಂದು ವೇಳೆ ನಿನ್ನ ದುಃಖವನ್ನು ಕಂಡು ಮನೆಯಲ್ಲಿ ಕುಳಿತೆ ಎಂದಾದರೆ ರಣ ಹೇಡಿಯಾಗ್ತೇನೆ. ಹೇಡಿಯಾಗುವ ಬಯಕೆ ನನ್ನದಿಲ್ಲ. ವೀರ ಮಾತೆಯಾಗಿ, ಅಭಿಮನ್ಯುವಿನ ತಾಯಿಯಾಗಿ, ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದ ಆ ಪಾರ್ಥ ಮಹಾಶಯನ ಮಡದಿಯಾಗಿ ಒಂದು ಆಶೀರ್ವಾದವನ್ನು ಮಾಡಿ ಕಳುಹಿ ಕೊಡಮ್ಮ, ಕಳುಹಿ ಕೊಡಮ್ಮ. ಹೋಗುವ ಪರಿ ಹೇಗೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಈ ಸಮಯದಲ್ಲಿ ನಿನಗೆ 3 ಪ್ರದಕ್ಷಿಣೆ ಬಂದ್ರೆ ಇಡೀ ಭೂಮಿಗೆ ಪ್ರದಕ್ಷಿಣೆ ಬಂದಂತೆ. ಅದಕ್ಕಾಗಿ ನಿನ್ನ ಪಾದ ರಜವನ್ನು ಶಿರದಲ್ಲಿ ಧರಿಸಿದ್ದೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತೇನೆ. ಅಮ್ಮ, ಅಭಿಮನ್ಯು ರಣಕ್ಷೇತ್ರಕ್ಕೆ ಹೊರಡ್ತಾ ಇದ್ದಾನೆ. ಒಂದು ಆಶೀರ್ವಾದ ಮಾಡಮ್ಮ, ಒಂದು ಆಶೀರ್ವಾದ ಮಾಡಮ್ಮ. ಮಾಡುವಿವೆ? ಹೊರಡುವುದೇ ರಣಕ್ಷೇತ್ರಕ್ಕೆ ಹೊರಡ್ತಾರೆ.
ಆ